ಸೊಲ್ಮಿಲು ನಮ್ಮ ಕುಡ್ಲ ತುಳುವಾರ್ತಿರು ದಕ್ಷಿಣ ಕನ್ನಡ ಜಿಲ್ಲೆದ ಮಾತಾ ಕೋರ್ಟುಲೆಡಿ ಇತ್ಯರ್ಥಗಾದ ಬಾಕಿ ಉಪ್ಪುನ ರಾಜ್ಯ ಆವಲಿಯನ ಇಂಚಿನ ಪಾಕ ಕೇಸ್ಲಿನ ಲೋಕ ಅದಾಲತ್ ಇತ್ಯರ್ಥ ಮಲ್ಪುಣೊಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವೆಲಿನ ಪ್ರಾಧಿಕಾರದ ಗುರುಕಾರ್ಯರು ಬಸವರಾಜ ಪಂತೇರು ಶುಕ್ರವಾರ ಕುಡ್ಡದ ಜಿಲ್ಲಾ ಕೋರ್ಟ್ ನಡತ್ನ ಲೋಕ ಅದಾಲತ್ ಅಭಿಪ್ರಾಯ ತಿರಿಪಾದಿರು ತುರ್ತು ನ್ಯಾಯೋಗಾದ ಪನ್ಪನ ಉದ್ದೇಶದ ಒಟ್ಟುಗು ರಾಷ್ಟ್ರೀಯ ಲೋಕ ಅದಾಲತ್ ಕೇಸ್ ಇತ್ಯರ್ಥ ಮಲ್ತೋನುಲೆ ಪಂಡದು ರಾಜ್ಯ ಆವಲಿ ಆಯ್ನ ಸಿವಿಲ್ ಬೊಕ ಕ್ರಿಮಿನಲ್ ಕೇಸ್ಲೇನು ಸುಲಭವಾದ ಬೊಕ ಬೇಗ ಇತ್ಯರ್ಥ ಮಲ್ಪನ ಲೋಕ ಅದಾಲತ್ ಕಾರ್ಯಕ್ರಮ ಶುಕ್ರವಾರ ಕುಡ್ಡದ ದಕ್ಷಿಣ ಕನ್ನಡ ಜಿಲ್ಲಾ ಕೋರ್ಟ್ದ ಅಂಗನಡು ನಡತಂಡೆ ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವೆಲಿನ ಪ್ರಾಧಿಕಾರದ ಗುರುಕಾರ್ಯರು ಪ್ರಧಾನ ಜಿಲ್ಲಾ ಬೊಕ ಸತ್ರ ನ್ಯಾಯಾಧೀಶರು ಬಸವರಾಜ ಈ ಪೊರ್ತುಡು ಲೋಕ ಅದಾಲತ್ದ ಬಗೆಟ್ ಮಾಹಿತಿ ಕೊರಿಯರು ಈ ಸರ್ತಿದ ಲೋಕ ಅದಾಲತ್ ದಕ್ಷಿಣ ಕನ್ನಡ ಜಿಲ್ಲೆದ ಮಾತಾ ಕೋರ್ಟುಲೆಡ್ ಇತ್ಯರ್ಥಗಾದ ಬಾಕಿ ಉಪ್ಪುನ ಸಿವಿಲ್ ಮದಿಮೆದ ಮೋಟಾರ್ ಗಾಡಿಲ್ ಗುದ್ದುನ ಪರಿಹಾರ ಕೇಸುಲು ಚೆಕ್ ಬೌನ್ಸ್ ಕೇಸುಲು ಸೇರಿನಂಚ ಒಂಜಕೊಂಜಿ ರಾಜ್ಯ ಆವಲಿ ಆಯ್ನಂಚಿನ ಪಾಕ ಸಿವಿಲ್ ಕ್ರಿಮಿನಲ್ ಕೇಸುಲಿನ ಇತ್ಯರ್ಥ ಮಲ್ಪುಂಡು ಅರ್ಪಂಡೇರು ಬ್ಯಾಂಕ್ಲೆಗ್ ಸಂಬಂಧ ಸಾಲ ವಸೂಲದ ಕೇಸುಲು ಕರೆಂಟ್ ಮಂಡಳಿ ಜಲಮಂಡಳಿ ಅತ್ತಂಡ ಜಿಲ್ಲಾ ಕೋರ್ಟ್ಗೂ ಬರ್ಪುನಂಚಿನ ಬೇತೆ ಒವ್ವೆ ಕೇಸುಲಿನ ದುಂಬುದ ಓದಂಟದ ಕೇಸುಲು ಒಂದು ಲೆಕ್ಕುಗ್ದು ತಂದು ಅವೇಟು ಜತೆಟುಪುನ ರಡ್ಡು ಕಡೆತ ಕಕ್ಷಿದಾರನ ಲೆಪುಡ ಒಂದು ರಾಜಿ ಸಂಧಾನಡು ಓದಂಟಲಿನ ಪರಿಹಾರ ಮಲ್ತದ ನ್ಯಾಯ ಒದಗಾವಣು ಒಂದು ಬಸವರಾಜ ಪಂಡೇರು ಆತೆಯತ್ತು ಈ ಸರ್ತಿ ಸಾಥಿ ಅಭಿಯಾನದಡಿಟ್ಟು ಬುಡ್ತುನ ಇಲ್ಲಲ್ದಕ್ಲು ಇಜ್ಜಂದಿನ ಜೋಕ್ಲೆಗ್ ಆಧಾರ್ ಕಾರ್ಡ್ ಮಲ್ಪ ಹೊಂದಿತ್ತದು ಐಕ ಅಗತ್ಯವೈನ ಪುಟ್ಟು ಪ್ರಮಾಣದೋಲಿನ ಪಾಲಿಕೆದಕ್ಲು ಮಲ್ತು ಕೊರಡು ಅತ್ತಂದೆ ಇನ್ಸೂರ್ ಕಂಪನಿಲು ಸೇರ್ದು ಬೇತೆ ಬೇತೆ ಇಲಾಖೆಲು ಇತ್ತದ ಕೋರ್ಟುಡು ಇತ್ತದ ಬೊಕ್ಕ ಬಾಕಿ ಉಪ್ಪನ ಕೇಸುಲಿನ ಇತ್ಯರ್ಥ ಮಲ್ತದನ್ನು ಪಂಡೇರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಶ್ರೀಮತಿ ಜೈಬುನ್ನಿಸಾ ಈ ಪೊರ್ತುಡಿತ್ತೇರು ಲೋಕಾಯುಕ್ತನಲ್ಲಿ ಆ ಸಿವಿಲ್ ಪ್ರಕರಣಗಳು ಅಂದರೆ ಮನೆ ನಿವೇಶನ ಜಮೀನು ಚೆಕ್ ಬೌನ್ಸ್ ಪ್ರಕರಣಗಳು ರಾಜಿ ಆಗಬಹುದಾದ ಕಂಪೌಂಡ್ ಪ್ರಕರಣಗಳು ಅಕ್ರಮ ಮರಳು ಸಾಗಾಣಿಕೆ ಪ್ರಕರಣಗಳು ಕಾರ್ಮಿಕ ಪ್ರಕರಣಗಳು ಭೂ ಸ್ವಾಧೀನ ಪ್ರಕರಣಗಳು ಈ ಜನನ ಮತ್ತು ಮರಣಕ್ಕೆ ಸಂಬಂಧಪಟ್ಟ ಪ್ರಕರಣಗಳು ಮತ್ತು ಇತರೆ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳಬಹುದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕಳೆದ ಒಂದು ತಿಂಗಳಿಂದ ದಿನಾಲು ಬೈಠಕ್ ಮಾಡ್ತಾ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ 37 ಬೆಂಚುಗಳನ್ನು ರಚಿಸಲಾಗಿದೆ. ಈ ಎಲ್ಲ ಪ್ರಕರಣಗಳನ್ನು ಸಂಧಾನಕಾರರು, ವಕೀಲರು ಮತ್ತು ನಾವೆಲ್ಲ ನ್ಯಾಯಾಧೀಶರು ಸೇರಿ ನಾವು ಸಂಧಾನ ಮಾಡಲು ನಾವು ಕ್ರಮ ತೆಗೆದುಕೊಂಡಿದ್ದೇವೆ. ಇದುವರೆಗೆ ನಾವು 9302 ರಾಜಿ ಆಗಬಹುದಾದ ಪ್ರಕರಣ ಅಂತ ನಾವು ಗುರುತಿಸಿದ್ದೇವೆ. ಇನ್ನೂ ಅಲ್ಲಿ 12ವರೆಗೆ ಇನ್ನೂ ಹೆಚ್ಚು ಪ್ರಕರಣ ಆಗ್ಬೋದು. ಆ ಎಲ್ಲ ಪ್ರಕರಣಗಳನ್ನು ನಾವು ಕೈಗೆತ್ತಿಕೊಳ್ತೇವೆ. ಇಂಚಿಪದ ದಿನಕ್ರೆಡು ಹೃದಯಾಘಾತ ಕೇಸುಲು ಹೆಚ್ಚೊಂದಿತ್ತದು ದೇಹರ್ದಾಡಿಯ ಬಿರ್ಸಿಬುಕ ಭಾರತ್ ಕಿಶೋರ್ ಟೈಟಲ್ ಗೆಂದದ್ನ ಕುಡ್ಲ ಜಲ್ಲಿಗುಡ್ಡದ ಸಂತೋಷ್ ಕುಮಾರ್ ಹುಬ್ಳಿಡ್ ತಿರ್ದೇರು. ಅರೆಗೆ 52 ವರ್ಷ ಪ್ರಾಯ ಆದಿತ್ತಂಡು. ಭಾರತ್ ಕಿಶೋರ್ ಟೈಟಲ್ ಗೆಂದದ್ನ ದೇಹರ್ದಾಡಿದ ಬಿರ್ಸಿ ಕುಡ್ಲ ಜಲ್ಲಿಗುಡ್ಡದ ಸಂತೋಷ್ ಕುಮಾರ್ ಹುಬ್ಳಿಡ್ ಹೃದಯಾಘಾತದ ತೀರ್ನ ಬೇಜಾದ ಸಂಗತಿ ನಡೆತದಂಡೆ. ಅರೆಗೆ 52 ವರ್ಷ ಪ್ರಾಯ ಆದಿತ್ತಂಡು. ಸಂತೋಷ್ ಕುಮಾರ್ ತೊಕ್ಕೊಡುಡುಪುನ ಶಕ್ತಿ ಭಾರತ್ ಗೋದಶಾಲೆಡ್ ತರಬೇತಿ ಪಡೆದಿತ್ತೇರು. ರಾಜ್ಯ ಬೊಕ್ಕ ರಾಷ್ಟ್ರ ಮಟ್ಟದ ಪಾಕ ಬಾಡಿ ಬಿಲ್ಡಿಂಗ್ ಪಂತಲೆಡ್ ಪಾಲ್ದ ತಂದು ಕರ್ನಾಟಕ ಉದಯ ಬೊಕ್ಕ ಭಾರತ್ ಕಿಶೋರ್ ಸೇರ್ನಂಚ ಪಾಕ ಪ್ರಶಸ್ತಿಯನ್ನು ಪಡೆದಿತ್ತೇರು. ಭಾರತೀಯ ರೈಲ್ವೆದ ಕುಡ್ಲ ವಿಭಾಗಗಳು ಕೆಲಸ ಮಾಡ್ತಿದ್ದ ಸಂತೋಷ್ ಬಾಡಿ ಬಿಲ್ಡಿಂಗ್ ಪಂತಲೆಡ್ ಇಲಾಖೆದ ಪ್ರತಿನಿಧಿಯಾದ ಪಾಲ್ದ ತಂದೇರು. ಹುಬ್ಳಿಡ್ ಸಭೆಟ್ ಪಾಲ್ದ ತೊನ್ಯರೆ ಒಟ್ಟುಗು ಕೆಲಸ ಮಲ್ಪುನಾರಿನ ಒಟ್ಟುಗು ಪೋಂದು ಪುನಗ ಹೃದಯಾಘಾತ ಆದ ಸಂತೋಷ್ ಕುಮಾರ್ ತೀರ್ದೇರು ತಿಳಿದು ಬೈದಂಡು. ಬೊಡಿದಿ ಬೊಕ್ಕ ಇರುವಿರು ಪೊಂಜೋಕ್ಲೇನು ಅಗಸದೇರು. ಬರ್ಪುನ ಪರ್ಬ ಎಡ್ಡೆ ದಿನೋಕ್ಲೆಡ್ದವರ ಶಾಂತಿ ಎಡ್ಡೆ ವ್ಯವಸ್ಥೆ ಕಾತೋನ್ನ ದಿಟ್ಟಿಡು ಕುಡ್ಲನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಕಠಿಣ ನಿಯಮ ಜಾರಿ ಮಾಡ್ತಿದ್ದೇರು. ಆಯ್ತ ಒಟ್ಟುಗು ಹೊಸ ವಿಶೇಷ ಕಾರ್ಯಪಡೆ SAF ಸಜ್ಜಾದುಂಡು. ಕುಡ್ಡದ ಪೊಲೀಸ್ ಕಮಿಷನರ್ ನಗರುಡು ಬರ್ಪುನ ಪರ್ಬ ಎಡ್ಡೆ ದಿನೋಕ್ಲೆಡ್ದವರ ಶಾಂತಿ ಎಡ್ಡೆ ವ್ಯವಸ್ಥೆ ಕಾತೋನ್ನ ದಿಟ್ಟಿಡು ಕಠಿಣ ನಿಯಮೋಲಿನ ಜಾರಿ ಮಲ್ತನ ಮಾತ್ರ ಎತ್ತು ಬೊಕ್ಕೊಂಜು ಕಡಿಟಿ ಈ ತುರ್ತುಗೆ ಕಟ್ಟದ್ನ ಸ್ಪೆಷಲ್ ಆಂಟಿ ಫೋರ್ಸ್ಲ ಸಜ್ಜಾದುಂಡು. ಕೆಲವು ದಿನೋಡುದುಂಬು ಕುಡ್ಡದ ನೆಹರು ಮೈದಾನೋಡು ವಿಶೇಷ ಕಾರ್ಯಪಡೆಗೆ ವಿಶೇಷ ತರಬೇತಿ ಕೊರ್ದಿತ್ತಂಡು. ಇತ್ತೆ ಸುರತ್ಕಲ್ದ ಕೃಷ್ಣಾಪುರ ಕಾಟಿಪಳ್ಳ ಪ್ರದೇಶೋಡು ಶುಕ್ರವಾರ ಕಾಂಡೆ ವಿಶೇಷ ಕಾರ್ಯಪಡೆ SAF ಸೈನಿಕರು ಕವಾಯತ್ ನಡಪಾಯರು. ಜಿಲ್ಲೆಡು ಕೋಮು ಸೌಹಾರ್ದತೆ ಕರೆಂಕಾವ್ನ ಕಿಡಿಗೇಡಿಲಿಗೆ ಎದುರಾದ ಈ ವಿಶೇಷ ಕಾರ್ಯಪಡೆ ಒವ್ವೇ ಕ್ಷಣ ಕಾರ್ಯಾಚರಣೆ ನಡಪಾದು 10 ದೀಪನ ಕೆಲಸ ಮಲ್ಪುಂಡು. ಸುರತ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಮೋದ್ ಕುಮಾರ್ ದುಂಬಾಲ್ ತಿಳಿ ವಿಶೇಷ ಕವಾಯತ್ ನಡತಂಡು.
ಜುಲೈ 2 ರಾತ್ರಿ ಜಿತ್ತಿನ ಕೋಣಿಡಿದು ತೋಜಂದೆ ಆಯ್ನ ಕೋಟಿಕಾರ್ ಬೀರಿದ ತೇಜಸ್ ಪನ್ಪನ ಜವನನ ಪುನಃ ಶುಕ್ರವಾರ ಕಾಂಡೆ ಉಚ್ಚಿಲ ರೈಲ್ವೆ ಗೇಟ್ ಕೈತಲ ತೋಜಿದೆ ಜುವದಿತೊನ್ನ ಬಗೆಟ್ ಸಂಶಯ ಉಂಡಾತಂಡು ಕೋಟಿಕಾರ್ ಬೀರಿದ ಮೋಹನ್ ದಾಸ್ ಅಮೀನ್ ಪನ್ಪನಾರಿನ ಮಗೆ 25 ವರ್ಷ ಪ್ರಾಯದ ತೇಜಸ್ ಜುಲೈ 2 ಆರ್ ಜಿಪ್ಪುನ ಕೋಣಿಡಿದು ತೋಜಂದೆ ಆದಿತ್ತೇರು ಅರಣ ಅಮ್ಮಿರು ಉಳ್ಳಾಲ ಪೊಲೀಸ್ ಸ್ಟೇಷನ್ಗ್ ತೇಜಸ್ ತೋಜಂದೆ ಆಯ್ನ ಬಗೆಟ್ ತಿರಿಪಾದು ದೂರುದಿತೊಂದು ನಾಡುನ ಕಾರ್ಯ ಸಾಗುದಿತ್ತಂಡು ಶುಕ್ರವಾರ ಕಾಂಡೆ ರೈಲ್ವೆ ಉಚ್ಚಿಲ ರೈಲ್ವೆ ಗೇಟ್ ಕೈತಲ್ದ ರೈಲ್ ಪಟ್ಟಿಡು ಪುನಃ ತೂಜಿದೆಂಡು ಜೀವದೆತೊಂದುನ ಆದಿಪ್ಪು ಒಂದು ಸಂಶಯ ಉಂಡಾತಂಡು ರೈಲ್ವೆ ಪೊಲೀಸರು ಕೇಸ್ ಪಾಡ್ದೇರು ಕಿನ್ನಿಗೋಳಿ ಕೈತಲ್ದ ಬಳ್ಕುಂಜೆ ಇಂಗ್ರಿಗ್ದ 110ನೇ ವರ್ಷಾಚರಣೆಯಲ್ಲಿ ಕೂಡ ಚರ್ಚದ ಎದುರು ಸೈಂಟ್ ಪೌಲಿಯರ್ನ ನೆಂಪುದ ತಾಣ ಕಟ್ಟಿದೇರು ಮಾತಾ ಧರ್ಮದಕ್ಲೆ ಸೇರಿದು ಒಂದಕ್ಕೆ ಸಹಾಯ ಸಹಕಾರ ಕೊರ್ದು ಸರ್ವಧರ್ಮ ಸೌಹಾರ್ದತೆಗೆ ಸಾಕ್ಷಿ ಆತೇರು ಧರ್ಮ ನಡುಟು ಏವ್ರ ಪಗೆ ಪುಟ್ಟವನಂಚಿನ ಈ ಕಾಲುಡು ಏತೋಗಳಿಟ್ಟು ಧರ್ಮ ಎಡ್ಡೆಪ್ಪು ಕಾತೊನ್ನ ಮಾತಿರ್ಲ ಒಂಜೇಂದು ಸೌಹಾರ್ದತೆ ದೆರ್ತಪತ್ತುನ ಸಂಗತಿ ನಡತಂದುಂಡು ಕಿನ್ನಿಗೋಳಿ ಕೈತಲ್ದ ಬಳ್ಕುಂಜೆ ಇಂಗ್ರೇಜಿದ ಎದುರು ಸೈಂಟ್ ಪೌಲೇರ್ನ ನೆಂಪುದ ತಾಣ ಕಟ್ಟದೇರು ಸೈಂಟ್ ಪೌಲ್ ನಮ್ಮ ಮಾತೆರ್ನಲ ಸಂತೆರೆಂದು ಎನ್ನಿದು ಹಿಂದೂ ಕ್ರೈಸ್ತ ಮುಸ್ಲಿಂ ಇಂಚ ಮಾತೆರ್ಲ ಪಣವು ಸಹಾಯ ಕೊರ್ದು ಧರ್ಮ ಎಡ್ಡೆಪ್ಪುಗು ಸಾಕ್ಷಿ ಆತೇರು ಸುಮಾರು 10 ಲಕ್ಷ ರೂಪಾಯಿ ಖರ್ಚಿಡು ನೆಂಪುದ ತಾಣ ಸ್ಮಾರಕ ಕಟ್ಟದೈತದು ಕಾರ್ಯಕ್ರಮಕ್ಕೂ ಸರ್ವಧರ್ಮದಕ್ಲು ಪುದೆ ಕಾಣಿಕೆ ಅರ್ಪಣೆ ಮಲ್ತದೈತದು ಊರದ ರುಕುಮಾಯಿ ಭಜನಾ ಮಂದಿರಡು ಪುದೆ ಕಾಣಿಕೆ ಮೆರವಣಿಗೆ ನಡತ್ತಲು ಹಿಂದೂ ಗುತ್ತಿಗೆದಾರರು ಅಶ್ವತ್ಥಾಮ ಶೆಟ್ಟಿ ಈ ನೆಂಪುದ ತಾಣ ಕಟ್ಟದೇರು ಒಂದು ಇಂಗ್ರೇಜಿದ ಕಾರ್ಯಕ್ರಮ ಆದಿತ್ತಂಡಲ ಅವು ಕ್ರಿಸ್ತಂದಕ್ಲೆಗ್ ಮಾತ್ರ ಉಪ್ಪಂದೆ ಮುಸ್ಲಿಂ ಬಂಧುಲಿನ ಹಿಂದೂ ಬಂಧುಲಿನ ಸಂಸ್ಕೃತಿ ತೋಜಾವನ ಕಾರ್ಯಕ್ರಮಗಳು ಅಕ್ಲಕ್ಲಿನ ಧರ್ಮದಕ್ಲೆಡ್ದೇ ನಡತನವು ವಿಶೇಷವಾದಿತ್ತಂಡು ಕುಳ್ಳದ ದುಂಬುದ ಬಿಷಪೇರು ಡಾಕ್ಟರ್ ಅಲೋಷಿಯಸ್ ಪೌಲ್ ಡಿಸೋಜಾ ಸೈಂಟ್ ಪೌಲ್ ಸ್ಮಾರಕ ಉದೀಪನ ಮಲ್ತದು ಆಶೀರ್ವಚನ ಕೊರಿಯರು ಈ ಇಂಗ್ರೇಜಿ ದುಂಬುದ ಕಾಲೋಡ್ದೆ ಸೌಹಾರ್ದಗೂ ಪುದರ್ ಪೋದಿತ್ತದು ಮುಲ್ಪದ ಕಾಣಿಕ ಶಕ್ತಿ ಅದ್ಭುತ ಮಾತಾ ಧರ್ಮದಕ್ಲು ಪರಕೆ ಪಂಡಿತ ಸಂದಾವೇರು ಬೇತೆ ಬೇತೆ ಸಮಸ್ಯೆಲೆಗೆ ಪರಿಹಾರ ಬೊಕ್ಕ ನೆಮ್ಮದಿ ಪಡೆವನುವೇರು 110 ವರ್ಷ ದುಂಬು ಮುಲ್ಪ ಇಂಗ್ರೇಜಿ ಜಂಡ್ ಅಪಗ ಕಿಸ್ತು ಬೊಕ್ಕ ಬೊಸ್ತು ಪನ್ಪನ ಅಣ್ಣೆ ಮೆಗ್ಗೆಲಿನ ಇಲ್ಲಡು ಬಲಿಪೂಜೆಗೆ ವ್ಯವಸ್ಥೆ ಮಲ್ತದಿತ್ತಂಡು 1917 ಬಳ್ಕುಂಜಡು ಇಂಗ್ರೇಜ್ ಕಟ್ಟದೇರು ಕೆಲವು ವರ್ಷಗಳಿಡಿದ ಬೊಕ್ಕ ಬಲಿಪೂಜೆ ನಡೆತಂದಿತ್ತಿನ ಕ್ರೈಸ್ತ ಕುಟುಂಬ ಅಕನ ಇಲ್ಲು ಸೇರಿದ ಜಾಗೇನು ಅಜಿಲ ಮನೆತನದಕ್ಲೆಗೆ ಮಾಡ್ದಿತ್ತೇರು ಆಂಡ ಸಂತ ಪೌಲೇರ್ನ ಮಿತ್ತದ ಭಕ್ತಿಡು ಆ ಕುಟುಂಬ ಬಲಿಪೂಜೆ ನಡಪವಂದಿತ್ತಿನ ಇಲ್ಲುನು ಮಾತ್ರ ಇಡೆಮುಟ್ಟ ಜಾಗೃತಿಡು ಕಾತೊಂದು ಬೈದಂಡು Father, why are you making discriminations between non-Hindu and non-Christian? Why are you doing this? Isn't it wrong? Andike darada. I karonji patira bandirenke. No son, this is not wrong. Then why are you not involving us into that? Andike nagabandire. No, ಆ ಜೋಕುಲು ಪ್ರತಿ ಸಂಡೆಲ ಕಾಂಡೆ ಮಾಸಗು ಪೋವಡೆ ದಾಯಗೆ what you are learning education is for society. ಜೋಕ್ಲೆಗೆ ಕಲ್ಪುನು ದಾಯಕ್ಕೆನ್ನಾಗ ಎಜುಕೇಷನ್ ಪತ್ತೊಂತು ಎಡ್ಡೆ ಬೇಲೆ ತಿಕ್ಕದು ಉದ್ಯೋಗ ತಿಕ್ಕದು ಆಯನ ಇಲ್ಲಿ ನಡಪಡವರೆ ಬಟ್ ದ ಸಂಡೇ ಮಾಸ್ ದಟ್ ಈಸ್ ಪರ್ಫಾರ್ಮ್ಡ್ ಈಸ್ ಟು ಟೀಚ್ ಹೌ ಟು ಲಿವ್ ಇನ್ ದ ಸೊಸೈಟಿ ಆ ಸಮಾಜದ ಎಂಚ ಬದುಕೋಡು ಪನ್ಪಿನೇಕೆ ಈ ಮಾಸ್ ಕಂಡಕ್ಟ್ ಮಲ್ಪಿನಿ ಅಂಕುಲು ದೇವರು ನಮ್ಮನ್ನು ಸೃಷ್ಟಿಸಿದವರು ದೇವರು ನಮ್ಮನ್ನು ಯಾವಾಗಲೂ ಕಾಪಾಡಿ ನಾವು ಬಾಳಲು ನಮಗೆ ಅವರು ಸಹಕಾರವನ್ನು ಪ್ರೀತಿಯಿಂದ ಅವರು ನಮ್ಮನ್ನು ನಡೆಸ್ಕೊಂಡು ಹೋಗುತ್ತಾರೆ. ಆದ್ದರಿಂದ ನಾವು ದೇವರ ಮಕ್ಕಳು, ಭಾರತದ ಪ್ರಜೆಗಳು. ಈ ಕಾರಣಗಳಿಂದ ನಮ್ಮಲ್ಲಿ ಪ್ರೀತಿ, ವಾತ್ಸಲ್ಯ, ಒಗ್ಗಟ್ಟು ಅದನ್ನು ನಾವು ಯಾವಾಗಲೂ ಕಟ್ಟಿಕೊಂಡು ಬರಬೇಕು. ಒಡಿಪು ಜಿಲ್ಲೆದ ಬಾಳೆಕುದ್ರು ಮಠದ ಶ್ರೀ ನರಸಿಂಹ ಸ್ವಾಮೀಜಿ ಶುಕ್ರವಾರ ಕರೆದುಪೋಯಿರು 2005 ಪೀಠ ಏರ್ದಿನ ಸ್ವಾಮೀಜಿರಿಗೆ 51 ವರ್ಷ ಪ್ರಾಯಾದಿತ್ತಂಡು. ಒಡಿಪು ಜಿಲ್ಲೆದ ಬಾಳೆಕುದ್ರು ಮಠದ ಶ್ರೀ ನರಸಿಂಹ ಸ್ವಾಮೀಜಿ ಶುಕ್ರವಾರ ದೇವೀರ್ನ ಪಾದ ಸೇರಿರು ಅವರಿಗೆ 51 ವರ್ಷ ಪ್ರಾಯಾದಿತ್ತಂಡು. ಒಡಿಪು ಜಿಲ್ಲೆ ಬ್ರಹ್ಮಾವರ ತಾಲೂಕುದ ಬಾಳೆಕುದ್ರು ಮಠುಟ್ಟು ಈತನ ಸ್ವಾಮೀಜಿರು ಕೆಲವು ಕಾಲುಡಿದಿಂಚ ಹುಷಾರಿ ಜಂದಿತ್ತೇರು 2005 ಆರು ಪೀಠ ಏರ್ದಿತ್ತೇರು. ಬಯ್ಯಕ್ಕೆ ಶ್ರೀ ನರಸಿಂಹ ಸ್ವಾಮೀಜಿಯರ ಮರಣದ ಅಕೇರಿದ ಕಿರಿಯಲು ನಡೆತಂಡು. ಪುತ್ತೂರು ಜವಂದಿ ಉರ್ತಿನ ಪ್ರೀತಿ ಮಲ್ತದು ಮದಿಮೆ ಆವಂದೆ ಮೋಸಪೋಯಿನ ಜವಂದಿ ಪೆದ್ದಿರಾನಗ ಪದ್ರಾಳಾದಿತ್ತಿನ ಆರೋಪಿ ಕೃಷ್ಣರಾವ್ನು ಪೊಂಜಲಿನ ಸ್ಟೇಷನ್ದ ಪೊಲೀಸರು ಮೈಸೂರು ಪತ್ತಿದ್ದೇರು. ಭಾರೀ ಸುದ್ದಿಡಿತ್ತಿನ ಪುತ್ತೂರದ ಜವಂದಿ ಉರ್ತಿನ ಪ್ರೀತಿ ಮಲ್ತದು ಮಂಗೆ ಮಲ್ತನ ಆರೋಪಿ ಕೃಷ್ಣರಾವ್ನು ಪೊಂಜು ಸ್ಟೇಷನ್ದ ಪೊಲೀಸರು ಮೈಸೂರದ ಟಿ ನರಸೀಪುರಟು ಸ್ವಾಧೀನ ಉದಿತೊಂದು ಪುತ್ತೂರು ಗುಳೆತೊಂದು ಬೈದಿರು. ಬಂಜನಾಲ ಐಬೊಕ್ಕ ಮೋಸಪೋಯಿನ ಜವಂದಿ ಆಣಬಾಲೆ ಪೆದ್ದದಿತ್ತದು ಜವನಿ ಕೈಕೋರ್ ನಡೆದವರ ಕಂಗಲಾದು ಜವಂದಿನ ಇಲ್ಲದಕ್ಲು ಪೊಲೀಸರಿಗೆ ದೂರು ಕೊಡ್ದಿತ್ತೇರು. ಬಂಧನದ ಪೋಡಿಗಿಡು ಆರೋಪಿ ಕೃಷ್ಣರಾವ್ ಪದ್ರಾಳಾದಿತ್ತಿ ಆರೋಪಿನ ಬಂಧನ ಮಲ್ತದ
ವಿಚಾರಣೆ ಆವೊಂದುಂಡು ಕಾನೂನು ಕ್ರಮ ದೆತ್ತುನುವಾಂದು ಪೊಲೀಸರು ತಿರಿಪಾದಿರು. ಎಂಆರ್ಪಿಎಲ್ ಸಂಸ್ಥೆ ಶುಕ್ರವಾರ ರಾಮಕೃಷ್ಣ ಮಿಷನ್ ಬೊಕ್ಕ ಕುತ್ತಿತ್ತೂರು ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿದ ಜತೆ ಸೇರಿಗೆಡು ಅಟ್ಟಿಲ್ ತ್ಯಾಜ್ಯ ನಿರ್ವಹಣೆ ಬೊಕ್ಕ ಕರಟ್ ಗೊಬ್ಬರ ತಯಾರು ಮಲ್ಪನ ಬಗೆಟೆ ಜಾಗೃತಿ ಕಾರ್ಯಕ್ರಮ ಸ್ವಚ್ಛತಾ ಪಕ್ವಾಡ 2021 ಆಚರಣೆ ಮಲ್ತುಂಡು. ಕುಡ್ಲಪಣಮೂರ್ದ ಎಂಆರ್ಪಿಎಲ್ ಸಂಸ್ಥೆ ಸ್ವಚ್ಛತಾ ಪಕ್ವಾಡ 2021 ಆಚರಣೆ ಮಲ್ತೊಂದಿತ್ತು. ಶುಕ್ರವಾರ ಕುತ್ತಿತ್ತೂರು ಗ್ರಾಮದ ಸ್ವಸಹಾಯ ಗುಂಪುದ ಸದಸ್ಯರು ಬೊಕ್ಕ ಸಾರ್ವಜನಿಕರಿಗಾದ ನಡಪಾಂಡು. ರಾಮಕೃಷ್ಣ ಮಿಷನ್ ಬೊಕ್ಕ ಕುತ್ತಿತ್ತೂರು ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿದ ಜತೆ ಸೇರಿಗಿಡು ಅಟ್ಟಿಲ್ ತ್ಯಾಜ್ಯ ನಿರ್ವಹಣೆ ಬೊಕ್ಕ ಕರಟ್ ಗೊಬ್ಬರ ತಯಾರು ಮಲ್ಪನ ಬಗೆಟ್ ಜಾಗೃತಿ ಕಾರ್ಯಕ್ರಮ ಉಂದಾದಿತ್ತಂಡು. ಸುಮಾರು 7 ಜನ ಸದಸ್ಯರು ಪಾಲ್ದೆತೊಂಡಿರು. ರಾಮಕೃಷ್ಣ ಮಠದ ರಂಜನ್ ಬೆಳ್ಳಿರ್ಪಾಡಿ ಅಟ್ಟಿಲ್ ತ್ಯಾಜ್ಯನು ಕರಟ್ ಪಾಡದ ಗೊಬ್ಬರ ತಯಾರು ಮಲ್ಪನ ಬಗೆಟ್ ಬೊಕ್ಕ ಅಟ್ಟಿಲ್ ತ್ಯಾಜ್ಯ ಇಂಗಡದ ಬಗೆಟ್ ಜಾಗೃತಿ ಮೂಡಾಯರು. ಕಾರ್ಯಕ್ರಮಟು ಪಾಲ್ದೆತೊನ್ನ ಮಾತರೆಗ್ಲ ಗೋಣಿ ಚೀಲ ಪಟ್ಟಿಯರು. ಎಂಆರ್ಪಿಎಲ್ ಸಂಸ್ಥೆದ ಸಿಎಸ್ಆರ್ ವಿಭಾಗದ ಜನರಲ್ ಮ್ಯಾನೇಜರ್ ಪ್ರಶಾಂತ್ ಬಾಳಿಗ ಬೊಕ್ಕ ಕೇಶವ ಪಾಟಾಳಿ ಈ ಪೊರ್ತುಡಿತ್ತೇರು. ಒಡಿಪು ಜಿಲ್ಲೆಡು ಡ್ರಗ್ಸ್ ಜಾಲಗೂ ಎದುರಾದ ಕಟ್ಟುನಿಟ್ಟಿದ ಕ್ರಮ ದೆತ್ತುಂಡು. 2022 ಇಡೆಮುಟ್ಟ 3 ವರ್ಷೋಡು 744 ಕೇಸುಡು 845 ಜನ ಆರೋಪಿಯನ್ನು ಪತ್ತದಿನಂದ ಎಸ್ಪಿ ಹರಿರಾಮ್ ಶಂಕರ್ ಪಂತೇರು. ಒಡಿಪು ಜಿಲ್ಲಾ ಎಸ್ಪಿ ಹರಿರಾಮ್ ಶಂಕರ್ ಒಡಿಪುಡು ಸುದ್ದಿ ಮಾಧ್ಯಮದ ಕ್ಲೆಗ್ ಮಾಹಿತಿ ಕೊರದು ಒಡಿಪು ಜಿಲ್ಲೆಡು ಡ್ರಗ್ಸ್ ಜಾಲ ಪತ್ತಡಿದಿಯರೆ ಕಟ್ಟುನಿಟ್ಟಿದ ಕ್ರಮ ದೆತ್ತುಂಡು. 2022 ಇಡೆಮುಟ್ಟ 3 ವರ್ಷೋಲೆಡು ಜಿಲ್ಲೆಡು 744 ಕೇಸ್ಲಿನ ಪಾಡ್ದಿತ್ತದು 845 ಜನಕ್ಲಿನ ಪತ್ತದಿನಂದು ತಿರಿಪಾದಿರು. 2022 252 ಕೇಸ್ಲೆಡು 282 ಜನ ಆರೋಪಿಲು. 2023 272 ಕೇಸ್ಲಿಗೆ ಸಂಬಂಧಪಟ್ಟದು 304 ಆರೋಪಿಲೇನು. 2024 123 ಕೇಸ್ಲೆಡು 153 ಜನ ಆರೋಪಿಲೇನು ಪತ್ತದಿನಂದು ಅರ್ಪಂಡೇರು. 2025 ಕರಿನ ಆಜಿ ತಿಂಗುಳ್ಡು 87 ಕೇಸ್ ಪಾಡ್ದಂಡು 107 ಜನ ಆರೋಪಿಲಿನ ಬಂಧನ ಆತಂಡು. ಡ್ರಗ್ಸ್ ಬಗೆಟ್ ಸಾರ್ವಜನಿಕರ ಮಾಹಿತಿ ಇತ್ತಿನ ಪೊಲೀಸರಿಗೆ ತಿರಿಪಾದ ಸಾಕಾರ ಕೊರಡೊಂದು ಒಡಿಪು ಜಿಲ್ಲಾ ಎಸ್ಪಿ ಹರಿರಾಮ್ ಶಂಕರ್ ಭಿನ್ನೈತೊಂಡೇರು. ಉಡುಪಿ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳು ಅಥವಾ NDPS ಡ್ರಗ್ಸ್ ಮೇಲೆ ತುಂಬಾ ಕಟ್ಟುನಿಟ್ಟಾಗಿ ಕಾರ್ಯಾಚರಣೆ ನಡೀತಾ ಇದೆ. ಕಳೆದ 3 ವರ್ಷಗಳ ಪ್ರಕರಣಗಳು ನೋಡಿದ್ರೆ 2022ರಲ್ಲಿ 262 ಕೇಸಲ್ಲಿ 282 ಜನರನ್ನು ಉಡುಪಿ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. 2023ರಲ್ಲಿ 272 ಪ್ರಕರಣಗಳಲ್ಲಿ 304 ಜನ ಅರೆಸ್ಟ್ ಆಗಿದೆ. 2024ರಲ್ಲಿ 123 ಪ್ರಕರಣಗಳಲ್ಲಿ 153 ಜನ ವಶಕ್ಕೆ ತಗೊಂಡಿದ್ದೀವಿ. ಅದೇ ರೀತಿ 2025 ಈಗ ಆಲ್ರೆಡಿ 5-6 ತಿಂಗಳಷ್ಟೇ ಆಗಿರೋದು. ಇದರಲ್ಲೇ ಆಲ್ರೆಡಿ ನಾವು 87 ಪ್ರಕರಣಗಳಲ್ಲಿ 107 ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದೀವಿ. ಮಾದಕ ವಸ್ತುಗಳ ಬಗ್ಗೆ ಮಾಹಿತಿ ಸಾರ್ವಜನಿಕರಿಗೆ ಯಾರಿಗಿದ್ರು ಉಡುಪಿ ಪೊಲೀಸರ ಹತ್ರ ಅಥವಾ ನನ್ನ ಹತ್ರ ನೇರವಾಗಿ ಸಂಪರ್ಕಿಸಿ ಮಾಹಿತಿ ಕೊಡಬಹುದು. ಇತ್ತೀಚೆಗೆ ಉಡುಪಿಯಿಂದ ಒಬ್ಬ ಆರೋಪಿ NCB ಕೇಸಲ್ಲಿ ಅರೆಸ್ಟ್ ಆಗಿರೋದ್ರ ಬಗ್ಗೆ ನಮಗೂ ಮಾಹಿತಿ ಬಂದಿದೆ. ಈ ವಿಷಯ ನಾವು ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದೀವಿ. ಮತ್ತೆ ಇದೇ ತರ ಪ್ರಕರಣಗಳಿಂದ ಮುಂದೆನೂ ಉಡುಪಿ ಪೊಲೀಸ್ ಫಾಲೋ ಅಪ್ ಮಾಡಿ ಕಟ್ಟುನಿಟ್ಟಾಗಿ ಕ್ರಮ ಜಾರಿ ಮಾಡಲಾಗ್ತದೆ ಅಂತ ನಿಮ್ಮ ಹತ್ರ ಹೇಳಕ್ಕೆ ಇಚ್ಛೆಪಡ್ತೇನೆ. ಪೊಂಜಲನ ಕಾಂಗ್ರೆಸ್ ನನಲಾತ್ ಗಟ್ಟಿ ಮುಟ್ಟುಡು ಸಂಘಟನೆ ಮಲ್ತನ ಮಾತ್ರ ಕಾಂಗ್ರೆಸ್ ಪಿರ ಅಧಿಕಾರಗೂ ಬರೀರ ಸಾಧ್ಯ ಅಂದ್ ವಿಧಾನ ಪರಿಷತ್ ಸದಸ್ಯರು ಬೊಕ್ಕ ಕೆಪಿಸಿಸಿ ಕಾರ್ಯಗುರುಕಾರ್ಯರು ಡಾಕ್ಟರ್ ಮಂಜುನಾಥ ಭಂಡಾರಿ ಪಂತೇರು. ಮಹಿಳಾ ಕಾಂಗ್ರೆಸ್ ಸಮಿತಿದ ಒಡಿಪು ಜಿಲ್ಲಾ ಘಟಕದ ಹೊಸ ಪದಾಧಿಕಾರಿಲು ಅಧಿಕಾರದ ತೊನ್ನ ಲೇಸಿಡು ಆರು ಪಾತೇರಿಯರು. ಒಡಿಪು ಜಿಲ್ಲಾ ಮಹಿಳಾ ಕಾಂಗ್ರೆಸ್ದ ಹೊಸ ಗುರುಕಾರ್ಯರು ಬೊಕ್ಕ ಪದಾಧಿಕಾರಿಲಿನ ಅಧಿಕಾರದ ತೊನ್ನ ಲೇಸು ಒಡಿಪು ಬನ್ನಂಜಿದ ಶ್ರೀ ನಾರಾಯಣಗುರು ಆಡಿಟೋರಿಯಂ ಶುಕ್ರವಾರ நடத்தண்டு. ಒಡಿಪು ಜಿಲ್ಲಾ ಪೊಂಜಲಿನ ಕಾಂಗ್ರೆಸ್ ಸಮಿತಿದ ಹೊಸ ಗುರುಕಾರ್ದಿ ಆದ್ ಜ್ಯೋತಿ ಕೃಷ್ಣ ಹೆಬ್ಬಾರ್ ಬೊಕ್ಕ ಪದಾಧಿಕಾರಿಲು ಅಧಿಕಾರದ ತೊಂಡೇರು. ಈತನೊಟ್ಟ ಗುರುಕಾರ್ದಿ ಆದಿತನ ಗೀತಾ ವಾಗ್ಲೆ ಅಧಿಕಾರ ಕೈಪಗತೇರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಯಗುರುಕಾರ್ಯರು ಬೊಕ್ಕ ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಮಂಜುನಾಥ ಭಂಡಾರಿ ಪಾತಿರ್ದು ಪೊಂಜಲಿನ ಕಾಂಗ್ರೆಸ್ ನನಲಾತ್ ಗಟ್ಟಿ ಮುಟ್ಟುಡು ಸಂಘಟನೆ ಮಲ್ತನ ಮಾತ್ರ ಕಾಂಗ್ರೆಸ್ ಪಿರ ಅಧಿಕಾರಗೂ ಬರೆಯರ ಸಾಧ್ಯ ಅಂದ್ ಪಂಡೇರು. ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಸಮಿತಿ ಗುರುಕಾರ್ದಿ ಸೌಮ್ಯ ರೆಡ್ಡಿ, ಒಡಿಪು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಗುರುಕಾರ್ಯರು ಅಶೋಕ್ ಕುಮಾರ್ ಕೊಡವೂರು, ಪಕ್ಷದ ರಾಜ್ಯ ಪ್ರಚಾರ ಸಮಿತಿ ಗುರುಕಾರ್ಯರು ವಿನಯ ಕುಮಾರ್ ಸೊರಕೆ, ದುಂಬುದ ಸಂಸದರು ಕೆ ಜಯಪ್ರಕಾಶ್ ಹೆಗ್ಡೆ, ನಾಯಕರು ಪ್ರಸಾದ್ ರಾಜ್ ಕಾಂಚನ್, ಮುನ್ಯಾಲ್ ಉದಯ್ ಶೆಟ್ಟಿ, ರಮೇಶ್ ಕಾಂಚನ್, ಪೊಂಜು ಕಾಂಗ್ರೆಸ್ ಸಮಿತಿ ನಾಯಕರಾಯಿನ ವೆರೋನಿಕಾ ಕರ್ನೇಲಿಯಾ, ಚಂದ್ರಿಕಾ ಶೆಟ್ಟಿ, ಭಾನು ಭಾಸ್ಕರ್, ಮೀನಾಕ್ಷಿ ಮಾಧವ ಬನ್ನಂಜೆ ಲೇಸಿಡು ಪಾಲ್ಗೊಂಡಿರು. ಯಶೋಧ ಎಸ್ ಶೆಟ್ಟಿ, ರಂಜನಿ ಹೆಗಡೆ,
सरस्वती वी नायक, ಅವರಿಗೆ ಶ್ರೀಮತಿ ಗೀತಾ ವಾಗ್ಲೆ ಮತ್ತು ಅವರ ತಂಡದಿಂದ ಹಸ್ತಾಂತರಿಸುತ್ತಿದ್ದಾರೆ. ಮತ್ತೆ ವಿದ್ಯಾರ್ಥಿ ಕಾಂಗ್ರೆಸ್ ನಾವು ಬಲಪಡಿಸಬೇಕು ಅಂತ ಹೇಳ್ಬೇಕಾದ್ರೆ ತಾವು ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಡಬೇಕು. ಇವತ್ತು ಯುವಕ ಕಾಂಗ್ರೆಸ್ನಲ್ಲಿ ಏನಾಗಿದೆ ಅಂತಂದ್ರೆ ಬರೀ ಯುವಕರೇ ಬರ್ತಾ ಇದ್ದಾರೆ ಹೊರತು ನಾವು ಯುವತಿಯರನ್ನ ಅಂದ್ರೆ ನಮ್ಮ ಸಹೋದರಿಯರು ನಮ್ಮಲ್ಲಿ ಬಹಳಷ್ಟು ಕಮ್ಮಿ ಆಗ್ತಾ ಇದ್ದಾರೆ. ತಮ್ಮ ಸಹಕಾರದೊಂದಿಗೆ ಆ ಯುವಕ ಕಾಂಗ್ರೆಸ್ ಅಲ್ಲಿ ಮತ್ತೆ NSY ಆದಷ್ಟು ಅವರಿಗೆ ಆದ್ಯತೆಯನ್ನ ತಾವು ಅವರ ಜೊತೆಗೆ ಯುವ ಕಾಂಗ್ರೆಸ್ ಮತ್ತೆ NSY ಅವರ ಜೊತೆಗೆ ತಾವು ಕೆಲಸವನ್ನು ಮಾಡಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಬೇಕು ಅನ್ನೋ ಮಾತಂತ ನಾನು ನಿಮ್ಮಲ್ಲಿ ಹೇಳಿ ಬಯಸ್ತಾ ಇದ್ದೇನೆ. ನಮ್ಮ ಕರಾವಳಿಯ ಜನರ ರಕ್ತದ ಓಕುಳಿಯಲ್ಲಿ ಆಟ ಆಡ್ತಾ ಇರುವಂತಹ ರಾಜಕೀಯ ಪಕ್ಷದ ನೇತಾರರ ವಿರುದ್ಧ ನಾವಿವತ್ತು ಸಂಘರ್ಷವನ್ನ ಮಾಡಬೇಕಾಗಿದೆ. ದ್ವೇಷವನ್ನೇ ಉಸಿರಾಡ್ತಾ ಇರುವವರಲ್ಲಿ ಪ್ರೀತಿಯನ್ನ ಹುಟ್ಟಿಸ್ಲಿಕ್ಕೆ ನಾವಿವತ್ತು ಸಂಘರ್ಷವನ್ನ ಮಾಡಬೇಕಾಗಿದೆ. ಹೀಗೆ ಸಂಘರ್ಷದಿಂದ ಮಾತ್ರ ಈ ಕೋಮುವಾದಕ್ಕೆ ಮುಕ್ತಿಯನ್ನ ಕೊಡ್ಲಿಕ್ಕೆ ಸಾಧ್ಯ. ಆ ಸಂಘರ್ಷವನ್ನ ಮಾಡಲಿಕ್ಕೆ ನಾವು ಇನ್ನು ಹಿಂದೆ ಸರಿಬಾರದು. ನಮ್ಮ ಎಲ್ಲ ನಾಯಕರು ಕೂಡ ಬಿಜೆಪಿಯ ವಿರುದ್ಧ, ಅವರ ಕೋಮುವಾದದ ವಿರುದ್ಧ, ಅವರ ಜಾತೀಯತೆಯ ವಿರುದ್ಧ ಸಂಘರ್ಷವನ್ನ ನಡೆಸಿ ನಮ್ಮ ಕರಾವಳಿಯನ್ನ ಉಳಿಸ್ಕೊಳ್ಬೇಕಾಗಿದೆ ಎನ್ನುವಂತಹ ಸತ್ಯದ ಅರಿವು ನನಗಿದೆ. ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಹಿರಿಯರು, ನಮ್ಮ ರಾಹುಲ್ ಗಾಂಧಿಯವರು ಮೂಲೆ ಮೂಲೆಯವರು ಪಾದಯಾತ್ರೆ ಮಾಡಿದ್ರು. ಕನ್ಯಾಕುಮಾರಿಯಿಂದ ಕಾಶ್ಮೀರ್ ಮತ್ತೆ ಮಣಿಪುರಿಂದ ಗುಜರಾತ್ವರೆಗೂ ಮಹಿಳೆಯರು, ಬಡವರು, ಯುವಕರು, ಕಾರ್ಮಿಕರು ಎಲ್ಲರೂ ಅವರು ಅವರ ಕಷ್ಟ ಸುಖ ಕೇಳಿಸ್ಕೊಂಡು ಬಂದರು. ಭಾರತ್ ಜೋಡೋ ಅಂತ ಯಾಕೆ ಅವರು ಆ ಹೆಸರು ಹೇಳಿದ್ರು ಅಂದರೆ ನಾವು ನೋಡ್ತಾ ಇದ್ದೀವಿ ಜಾತಿ ಧರ್ಮದ ಹೆಸರಲ್ಲಿ ಕೆಲವರು ಏನ್ ಮಾಡ್ತಿದ್ದಾರೆ, ಅದು ಬೀಜವನ್ನು ಬಿತ್ತುತ್ತಿದ್ದಾರೆ ಅಂತ. ನಮಗೆ ಕಾಂಗ್ರೆಸ್ಸಿನ ಕಾರ್ಯಕರ್ತರಾಗಿ ನಮಗೆ ಹೆಚ್ಚು ಜವಾಬ್ದಾರಿ ಇದೆ. ನನಗೆ ಬಹಳ ಹೆಮ್ಮೆ ಆಗುತ್ತೆ, ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆ ಆಗಿ. ಮುಲ್ಕಿ ತಾಲೂಕು ಕಬತ್ತಾರು ಸಿರಿ ಅಬ್ಬಗದಾರಗ ಆದಿ ಆಲಡೆ ಶ್ರೀ ಮಹಾಲಿಂಗೇಶ್ವರ ದೇವಲಿಯಡು ಪಿರಪ್ರತಿಷ್ಠಿತ ಉಚ್ಚಯ ಗುರುವಾರ ಬೊಕ್ಕ ಶುಕ್ರವಾರ ನಡೆದಿದೆ. ಮುಲ್ಕಿ ತಾಲೂಕು ಕಬತ್ತಾರದ ಸಿರಿ ಅಬ್ಬಗದಾರಗ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಕಬತ್ತಾರ ಆದಿ ಆಲಡೆ ಪರಿವಾರದ ಇವಲೈನ ಬ್ರಹ್ಮೆ ಮೈಸಂದಾಯೆ ಲೆಕ್ಕೆ ಸಿರಿ ಭೂತರಾಜೆ ಜುಮಾದಿ ಜಾರಂದಾಯಿ ಬೊಕ್ಕ ಪಂಜುರ್ಲಿ ದೇವಲಿನ ಪಿರಪ್ರತಿಷ್ಠಿತ ಮಲ್ಲ ಉಚ್ಚಯ ಗುರುವಾರ ಬೊಕ್ಕ ಶುಕ್ರವಾರ ನಡೆದಿದೆ. ಶಿಬರೂರು ವೇದವ್ಯಾಸ ತಂದ್ರಿ ಬೊಕ್ಕ ದೇಂದಡ್ಕ ವಿಷ್ಣುರಾಜ್ ಪಿ ಭಟ್ ಪೌರೋಹಿತ್ಯಡು ಧಾರ್ಮಿಕ ವಿಧಿವಿಧಾನಗಳು ನಡೆದಿದೆ. ಆಲಯ ಪರಿಗ್ರಹ ಸಪ್ತ ಶುದ್ಧ ಬೊಕ್ಕ ಬೇತೆ ಧಾರ್ಮಿಕ ಕಾರ್ಯಕ್ರಮ ಪರಿವಾರ ದೇವಲಿನ ಪಿರ ಪ್ರತಿಷ್ಠೆ ಬೊಕ್ಕ ಬ್ರಹ್ಮ ಕಲಶ ನಡಪಾಯರು. ಮೈಸಂದಾಯೆ ಭೂತರಾಜೆ ಲೆಕ್ಕೆ ಸಿರಿ ಬೊಕ್ಕ ಪಂಜುರ್ಲಿ ಜಾರಂದಾಯ ದೈವಲಿಗೆ ಕಲಶಾಭಿಷೇಕ ಮಾಡ್ತಾರೆ. ಸಿರಿ ಅಬ್ಬಗದಾರಗ ಆದಿ ಆಲಡೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಕಬತ್ತಾರದ ಆಡಳಿತ ಮುಕ್ತೇಸರಿರು ನೀನಾ ನಿತ್ಯಾನಂದ ಅಜಿಲ ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಬಳುಕುಂಜಿ ಗುತ್ತು ಮಲ್ಲಿಕಾ ಯಶವಂತ ಶೆಟ್ಟಿ ಬೊಕ್ಕ ದಾನಿಲು ಊರ ಪರ ಊರ ಭಕ್ತರು ಪಾಲ್ದೆ ತೊಂದಿರು.
ಸಮಾಜದ ಸಾಮಾನ್ಯ ಜನಕ್ಲೆನಲ ಗುರುತು ಮಲ್ತದು ಸಾಯ ಕುರುಪನವು ಅರವಿಂದ ಪೂಂಜೇರ್ನ ಮಲ್ಲ ಮನಸ್ಸಂದು ಬಂಟ್ವಾಳದ ಶಾಸಕರು ರಾಜೇಶ್ ನಾಯ್ಕ್ ಪಂತೇರು ರಾಮಕೃಷ್ಣ ಪೂಂಜ ಚಾರಿಟೇಬಲ್ ಟ್ರಸ್ಟ್ ನಿಲೆಟ್ ಕಿಣ್ಣಿಗೋಳಿಡ್ ನಡತ್ನ ಅಸಹಾಯಕರಿಗೆ ಸಹಾಯ ಕೊರಪನ ಕಾರ್ಯಕ್ರಮ ಆರು ಪಾತೇರಿಯರು ರಾಮಕೃಷ್ಣ ಪೂಂಜ ಚಾರಿಟೇಬಲ್ ಟ್ರಸ್ಟ್ ನಿಲೆಟ್ ಟ್ರಸ್ಟಿ ಭಾಸ್ಕರ ಪೂಂಜ ಮೇರಿನ ಮಗಳ ಆರತಿ ಹೆಗಡೆ ಬೊಕ್ಕ ದೀಪ ಪೂಂಜ ಸಹಕಾರದೊಟ್ಟಿಗೂ ಅಸಹಾಯಕರಿಗೆ ಸಹಾಯ ಕೈಪಂಪನ ಕಾರ್ಯಕ್ರಮ ಶುಕ್ರವಾರ ಕಿಣ್ಣಿಗೋಳಿಡ್ ನಡತ್ತದೆ ಬಂಟ್ವಾಳದ ಶಾಸಕರು ರಾಜೇಶ್ ನಾಯ್ಕ್ ಕಾರ್ಯಕ್ರಮ ಉದ್ದೀಪನ ಮಾಡ್ತಾರೆ ರಾಜೇಶ್ ನಾಯ್ಕ್ ಪಾತಿರ್ದು ಸರಳ ರೀತಿಯ ಕಾರ್ಯಕ್ರಮ ನಡಪಾದು ಸಮಾಜದ ಸಾಮಾನ್ಯ ಜನಕ್ಲೆನ ಗುರುತು ಮಲ್ತದು ಸಹಾಯ ಕೊರಪನವು ಅರವಿಂದ ಪೂಂಜೀರ್ನ ಮಲ್ಲ ಮನಸ್ಸೆಂದು ಪುಗಾರಿಯರು ಸುಮಾರು 13 ಲಕ್ಷ ರೂಪಾಯಿ ಖರ್ಚಿಡು 140 ಜನ ಅಸಹಾಯಕರಿಗೆ ಬೇತೆ ಬೇತೆ ನಮೂನೆಡೆ ಸಹಾಯ ಕೊರದು ಎಡ್ಡೆಪ್ಪ ಬಯಕೆರು ಟ್ರಸ್ಟ್ದ ಗುರುಕಾರ್ಯರು ಅರವಿಂದ ಪೂಂಜ ಗುರುಕಾರ್ಯ ವಹಿಸಿದಿತ್ತೇರು ದುಂಬುದ ಮಂತ್ರಿ ಅಭಯ್ ಚಂದ್ರ ಜೈನ್ ಮುಲ್ಕಿ ನಗರ ಪಂಚಾಯತ್ ಗುರುಕಾರ್ಯರು ಸತೀಶ್ ಅಂಜನ್ ದುಂಬುದ ಗುರುಕಾರ್ಯರು ಸುನಿಲ್ ಆಳ್ವ ಪೂಂಜ ಚಾರಿಟೇಬಲ್ ಟ್ರಸ್ಟ್ ಟ್ರಸ್ಟಿ ಆದಿತ್ಯ ಪೂಂಜ ವೈಎನ್ ಸಾಲ್ಯನ್ ಲೇಸ್ಡ್ ಪಾಲ್ಗೊಂಡಿರು ಪ್ರಕಾಶ್ ಗುಜರನ್ ಪಕ್ಷಿಕೆರೆ ಮಂಜುಳಾ ವೈಫ್ ಆಫ್ ವೇಣುಗೋಪಾಲ ಮೂಡಿಬಿದ್ರಿ ಕುಬೇವೂರು ಅವರ ತಂದೆ ಹೆಸರಲ್ಲಿ ಪ್ರಾರಂಭ ಮಾಡಿದಂತ ಈ ಸಂಸ್ಥೆಯನ್ನ ಈ ಮಟ್ಟಕ್ಕೆ ಬೆಳೆಸಿ ತಂದು ನಿಲ್ಲಿಸಿ ಈಗ ಸುಮಾರು 50 ಲಕ್ಷದ ಒಂದು ಮೊತ್ತದಲ್ಲಿ ಜನರಿಗೆ ಈ ಸಹಾಯವನ್ನು ಕೊಡಬೇಕೆಂಬ ಚಿಂತನೆಯಲ್ಲಿ ಈ ವರ್ಷ ಇದ್ದಾರೆ ಅಂತ ಹೇಳಬೇಕಾದ್ರೆ ಅವರನ್ನ ಅಭಿನಂದನೆ ಕೊಡಲೇಬೇಕು. ಅತ್ಯಂತ ಸರಳವಾಗಿ ತಮ್ಮ ಮನೆಯ ಅಂಗಳದಲ್ಲಿ ಈ ಕಾರ್ಯಕ್ರಮ ಮಾಡಿ ಇದಕ್ಕೆ ಆಗುವ ವೆಚ್ಚವನ್ನು ಕೂಡ ಅದರಲ್ಲಿ ಕೊಟ್ಟು ಜನರಿಗೆ ಕೊಡಬಹುದಲ್ಲ ಎಂಬ ದೊಡ್ಡ ಮನಸ್ಸಿಂತನೆ ಇರುವಂತಹ ವ್ಯಕ್ತಿ ಅರವಿಂದ್ ಪೂಜಾರ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಆ ಕಾಲ ಇಡೀ ಕಾಲ ಬದಲಾವಣೆ ಆಗ್ತದೆ. ಆ ಕಾಲಗಳು ಭಾರಿ ಕಷ್ಟದ ಕಾಲ. ಅಂಚಾದ ಜನಗಳಿಗೆ ಆದೇಶ ಕೊಡೋದು ಮಾತೆಲ್ಲ ನುಪ್ಪು ಬಿಟ್ರೆ ಬಲ್ಲಿ ಉಂಟು. ಅವೇ ರೀತಿ ಮದುವೆ ಭಾರಿ ಅದ್ದೂರಿ ಮಕ್ಕಳು ಬಲ್ಲಿ ಐನೇ ಭಾರಿ ಸಾಧಾರಣ ರೀತಿ ಮಕ್ಕಳು ಸುಧಾರಣೆ ಇಲ್ಲ. ಆ ಕಾಲಗಳು ಮಾಡ್ತೇವೆ. ಸಾರ್ವಜನಿಕ ಶಾಂತಿ ಎಡ್ಡಿ ವ್ಯವಸ್ಥೆಗೆ ಒಡಕ ಕನಪನಂಚಿನ ಸುದ್ದಿಕೂಟ ನಡಪಾಯಿನ ಹಿಂದೂ ಸಂಘಟನೆ ನಾಯಕೆ ಶರಣ್ ಪಂಪೆಲ್ಗೆ ಎದುರಾದ ಒಡಿಪು ನಗರ ಸ್ಟೇಷನ್ ಕೇಸ್ ಪಾಡ್ತದೆ. ಜುಲೈ ಮೂಜಿಕ್ ಒಡಿಪು ನಗರ ಸ್ಟೇಷನ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಭರತೇಶ್ ಕಂಕಣವಾಡಿ ಸೋಷಿಯಲ್ ಮೀಡಿಯಾ ತೂವೊಂದುಪುನಗ ವಾಟ್ಸ್ಆಪ್ ಅರೆಗೊಂಜಿ ವಿಡಿಯೋ ಬೈತಂಡು. ಆ ವಿಡಿಯೋಡು ಶರಣ್ ಪಂಪೆಲ್ ಸುದ್ದಿ ಚಾನೆಲ್ ಮಾಧ್ಯಮದೊಟ್ಟಿಗೂ ಪಾತಿರಂದು ಕುಂಜಾಲ್ರು ನಡತ್ನ ಗೋಹತ್ಯೆಯನ್ನು ಉದ್ದೇಶಿಸಿದು ಸಾರ್ವಜನಿಕವಾದ ಧರ್ಮೋಲಿನ ನಡುಟು ಪಗೆ ಪುಟ್ಟುಪಾಡು ನಂಚಿನ ಏವರು ಬರ್ಪವನ ಪಾತಿರ ಪಂತಿರಂದು ಆರು ತೆರಿಪಾದಿರು. ಶರಣ್ ಪಂಪೆಲ್ ಪಾತಿರದನ ಪಾತಿರದ ವಿಡಿಯೋ ಬೇತೆ ಬೇತೆ ವಾಟ್ಸ್ಆಪ್ ಗ್ರೂಪ್ಲೆಗೆ ಪಾಡ್ದಿತ್ತಿದ್ದು ಸಾರ್ವಜನಿಕ ಶಾಂತಿ ಎಡ್ಡೆ ವ್ಯವಸ್ಥೆಗೆ ಒಡಕ ಕನಪನಂಚಿನ ಕೇಸ್ದ ತನಿಖೆ ಮುಗಿಪು ನಿರ್ದುಂಬೆ ಸಾರ್ವಜನಿಕರ ಸುಳ್ಳು ಮಾಹಿತಿ ಕುರಿತು ಸಾರ್ವಜನಿಕರ ಲಡಾಯಿ ಕೆಪ್ಪುಗುಪ್ಪು ಉಂಡು ಮಲ್ಪನಂಚ ಇತ್ತದು ಧರ್ಮೋಲಿನ ನಡುಡು ಪಗೆ ಪುಟ್ಟುಪಾಡು ನಂಚಿನ ಏವುರಗೂ ಉಮೇದು ಕೋರ್ಪುನ ಪಾತಿರ ಪಂತಿರಂದು ಪನ್ಪುನ ಕಾರಣಗೂ ಕೇಸ್ ಪಾಡ್ದಂಡು. ಬ್ರಹ್ಮಶ್ರೀ ನಾರಾಯಣ ಗುರು ವೈದಿಕ ಪ್ರತಿಷ್ಠಾನ ಕುಡ್ಲದ ನಿಲೆಟ್ ಗುರುವಂದನೆ ಬೊಕ್ಕ ನಾರಾಯಣ ಗುರುಕ್ಲಿನ ಆತ್ಮೋಪದೇಶ ಶತಕಂ ಗ್ರಂಥದ ಕನ್ನಡ ತರ್ಜುಮೆ ಶ್ರೀ ಗುರು ಸದ್ದರ್ಶನ ಬೂಕುದ ಬುಡುಗಡೆ ಕಾರ್ಯಕ್ರಮ ಜುಲೈ 5 ಐತಾರ ಕಾಂಡೆ 10 ಕುದ್ರೋಳಿ ಕ್ಷೇತ್ರದ ಸಭಾಂಗಣೋಡು ನಡಪುಂಡು. ಕೇಂದ್ರದ ದುಂಬುದ ಮಂತ್ರಿ ಬೊಕ್ಕ ಕುದ್ರೋಳಿ ಕ್ಷೇತ್ರದ ಬುಲಿಚಿಲ್ದ ಸಾರಥಿ ಬಿ ಜನಾರ್ದನ ಪೂಜಾರಿ ಬೂಕು ಬುಡುಗಡೆ ಮಲ್ಪು ಇருந்து ಪ್ರಕಟಣೆ ತೆರಿಪಾದಿರು. ಇಡಗಿನಿಂದ ನಮ್ಮ ಕುಡ್ಲ ವಾರ್ತೆಲು ಮುಗಿಂಡು ಸೊನ್ಮೇಲು.